ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 3ನೇ ಶ್ಲೋಕ. ಯಸ್ಯ ಅವಯ ಸಂಸ್ಥಾನೇ ಕಲ್ಪಿತ ಲೋಕ ವಿಸ್ತರ ತತ್ವೈ ಭಗವತ ರೂಪಂ ವಿಶುದ್ಧಂ ಸತ್ವಂ ಊರ್ಜಿತಂ. ಬ್ರಹ್ಮಾಂಡದ ಎಲ್ಲಾ ಗ್ರಹ ವ್ಯೂಹಗಳು ಪುರುಷನ ವ್ಯಾಪಕ ಶರೀರದಲ್ಲೇ ಇವೆ ಎಂದು ನಂಬಲಾಗಿದೆ. ಆದರೆ ಸೃಷ್ಟಿಯಾಗಿರುವ ಭೌತಿಕ ಮೂಲಾಂಶಗಳಿಂದ ಭಗವಂತನು ಅಬಾಧಿತನಾಗಿದ್ದಾನೆ. ಆತನ ಶರೀರವು ಶಾಶ್ವತವಾಗಿ ಆಧ್ಯಾತ್ಮಿಕ ಉತ್ಕೃಷ್ಟ ನೆಲೆಯಲ್ಲಿ ಇದೆ. ಅಂದ್ರೆ ಇವತ್ತು ಕೂಡ ಕೆಲವರು ಪ್ರಶ್ನೆ ಕೇಳಿದ್ರು ಭಗವದ್ ಕ್ಲಾಸಲ್ಲಿ. ಅಂದ್ರೆ ಕೃಷ್ಣನಿಗೆ ರೂಪ ಇಲ್ಲ ಅಂತೆ. ಹೆಚ್ಚಿನವರು ಇದೆ ಶಕ್ತಿ ಮತ್ತೆ ಯಾಕೆ ಸತ್ತಿದ ಮತ್ತೆ ಅದಕ್ಕೆ ನಾವು ಉತ್ತರ ಕೊಟ್ಟೆ. ಅದು ಜನರು ಎಂತ ಅಂದ್ರೆ ಈ ನಮ್ಮ ಈ ಭೌತಿಕ ನೆಲೆಯನ್ನು ಕೃಷ್ಣನ ತರುವಂತದ್ದು ಅದು ಟೋಟಲ್ ಆಧ್ಯಾತ್ಮಿಕ. ಕೃಷ್ಣನಿಗೆ ನೋಡಿ, ಮಹಾವಿಷ್ಣುವಿಗೆ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ. ಅವರ ಈಗ ನನಗೆ ಪ್ರಶ್ನೆ ಕೇಳಿದವರ ಮಾತು ಎಂತ ಅಂದ್ರೆ ಪುರುಷ ಅಂದ್ರೆ ಸತ್ತ ಅಲ್ಲ, ಅದು ಮತ್ತೆ ಸಾಯ್ಲಿಕ್ಕಿಲ್ಲ, ದೇವರು ಸಾಯ್ಲಿಕ್ಕಿಲ್ಲ, ದೇವರು ಸತ್ತಿದ್ದಾನೆ ಅವ್ರು ಹೇಳುವಂಥದ್ದು. ಹಾಗಾಗಿ ಅದು ಎಂತಂದ್ರೆ ಅವನ ಲೀಲೆಯಲ್ಲಿ ಅಂತಂದ್ರೆ ಇಮಿಡಿಯೇಟ್ ಒಂದು ಬೇರೆ ದೇಹ ಇದು ಮಾಡ್ತಾನೆ, ಸತ್ತಾಗಿ ಮಾಡ್ತಾನೆ, ಮತ್ತೆ ಅವ ಹೋಗ್ತಾನೆ. ಈಗ ಹೇಗಂದ್ರೆ ರಾಮಾಯಣದಲ್ಲಿ ಈ ಅರಣ್ಯದಲ್ಲಿ ರಾವಣ ಬಂದು ಸೀತೆಯನ್ನು ಅಪಹರಿಸಿದಾನೆ. ಆದ್ರೆ ರಾಮಾಯಣದಲ್ಲಿ ಎಂತ ಉಂಟಂದ್ರೆ ಅದು ನಿಜವಾದ ಸೀತೆ ಅಲ್ಲ, ಅದು ಮಾಯಾ ಸೀತೆ. ಎಂತ ಆಗ್ತದೆ ಅಂದ್ರೆ ಅವ ಅಲ್ಲಿ ಬರುವಾಗಲೇ ಎಂತಂದ್ರೆ ಅವನು ನೋಡುವಾಗಲೇ ಇಮಿಡಿಯೇಟ್ ಎಂತ ಆಗ್ತದೆ, ಅಲ್ಲಿ ಇಮಿಡಿಯೇಟ್ ಆ ನಿಜವಾದ ಸೀತೆ ಮೇಲೆ ಹೋಗ್ತಾಳೆ, ಮತ್ತೆ ಆ ಮಾಯ ಸೀತೆ ಬರುವಂತದ್ದು. ಮತ್ತೆ ನೆಕ್ಸ್ಟ್ಗೆ ಅದು ಎಂತಂದ್ರೆ ಅವ ಕರ್ಕೊಂಡು ಬರುವಾಗ ಅವ ಯಜ್ಞ ಮಾಡುವಾಗ ಅಲ್ಲಿಂದ ನಿಜವಾದ ಸೀತೆ ಮತ್ತೆ ಬರ್ತಾಳೆ. ಹಾಗಾಗಿ ಇದನ್ನ ನಾವು ತಿಳಿಬೇಕು. ಎಂತಂದ್ರೆ ದೇವರಿಗೆ ಹೇಗೂ ಕೂಡ ಮಾಡ್ಬೋದು, ಎಂತ ಕೂಡ ಮ್ಯಾಜಿಕ್ ಮಾಡ್ಬೋದು. ಅದು ಜನರಿಗೆ ಎಂತಂದ್ರೆ ಜನರಿಗೆ ಇದು ಗೊತ್ತಿಲ್ಲ, ಹೆಚ್ಚಿನವರಿಗೆ. ಹಾಗಾಗಿ ಮಹಾವಿಷ್ಣುನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಹುಟ್ಟಬೇಕಿದ್ರೆ ನೀವು ಎಣಿಸಿ, ಇದು ಪುರುಷ ಅವತಾರ ಎಂತ ಕೃಷ್ಣ ಆದ್ಮೇಲೆ ಬಲರಾಮ ಆದ್ಮೇಲೆ ಸಂಕರ್ಷಣ ನಾರಾಯಣದಿಂದ ಎರಡನೇ ಸಂಕರ್ಷಣ, ಮತ್ತೆ ಸಂಕರ್ಷಣ ಬರುವಂತದ್ದು ಮಹಾವಿಷ್ಣು. ಎಲ್ಲಿಗೆ ಎಷ್ಟು ಗ್ಯಾಪ್ ಉಂಟು. ಹಾಗಾದ್ರೆ ಕೃಷ್ಣ ಎಣಿಸಿ ಎಂತೆಲ್ಲ ಮಾಡ್ಬೋದಂತ ಇಲ್ಲಿ ಅದು ಆಚಾರ್ಯರು ಹೇಳ್ತಾರೆ ಭಾರತದಲ್ಲಿ ಕೃಷ್ಣನ ಶಕ್ತಿ. ಹಾಗಾಗಿ ನಾವು ನೋಡಿ, ನಮ್ಮ ಪ್ರಭುಪಾದ ಹೇಳ್ತಾರೆ, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ನಮ್ಮ ಈ ಸಣ್ಣ ಒಂದು ತಲೆಯಲ್ಲಿ ಎಂತ ಅರ್ಥ ಆಗ್ಬೋದು, ಏನು ಅಲ್ಲ. ಆದ್ರೆ ನಮ್ಗೆ ಅಹಂಕಾರ ಬಿಡುವುದಿಲ್ಲ. ಒಂದೆಂತಂದ್ರೆ ಕೃಷ್ಣನಿಗೆ ಶರಣಾಗತಿ ಆಗ್ಲಿಕ್ಕೆ ನಮ್ಮ ಅಹಂಕಾರ ಬಿಡುವುದಿಲ್ಲ. ಮತ್ತೆ ಎಷ್ಟೋ ತಪ್ಪು ಗ್ರಹಿಕೆ, ಈ ಎಂತ ಹೇಳುದು, ಸೋಕಾಳ ಆಧ್ಯಾತ್ಮಿಕ ಸಂಸ್ಥೆಗಳು ಅಲ್ಲಿ ಉಂಟು. ಬಸ್ ಸ್ಟ್ಯಾಂಡ್ ಇದ್ದಾಗೆ ಅವರೆಲ್ಲ ತಪ್ಪು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಕಿಚಡಿ ಆಗಿದೆ. ಕಿಚಡಿ ಅಂದ್ರೆ ಗೊತ್ತುಂಟಲ್ಲ ನಿಮ್ಗೆ, ಅದಕ್ಕೆ ರೈಸ್ ಮತ್ತೆ ಮೂಂಗ್ ದಾಲ್ ಮತ್ತೆ ತೂರ್ ದಾಲ್ ಎಲ್ಲ ಹಾಕಿ ಮಾಡುವಂಥದ್ದು, ವೆಜಿಟೇಬಲ್ಸ್, ಟೊಮೆಟೊ ಈ ಎಲ್ಲ ಹಾಕಿ ಮಾಡುವಂಥದ್ದು ಕಿಚಡಿ. ಅದೇ ರೀತಿ ನಾವೀಗ ಆಧ್ಯಾತ್ಮಿಕ ಅಂದ್ರೆ ಹೆಚ್ಚಿನವರು ಹೇಳುವುದು ನಾನು ಕೂಡ ಆಧ್ಯಾತ್ಮಿಕದಲ್ಲಿದ್ದೇನೆ, ಆದ್ರೆ ಅದು ಕಿಚಡಿ ಎಂತಂದು ಗೊತ್ತಿಲ್ಲ. ಈ ಬ್ರಹ್ಮೇತಿ ಯಾರು, ಪರಮಾತ್ಮಿ ಯಾರು, ಪರಮಾತ್ಮೇತಿ ಯಾರು, ಭಗವಾನೇತಿ ಯಾರು, ಅದು ಗೊತ್ತಿಲ್ಲ ನಮ್ಗೆ. ಡಿಫ್ರೆನ್ಸೇ ಗೊತ್ತಿಲ್ಲ. ಕೃಷ್ಣ ಗೋಲೋಕದಲ್ಲಿ ಹೇಗಿದ್ದಾನೆ ಅದು ಕೂಡ ಗೊತ್ತಿಲ್ಲ. ಕೆಲವರು ಎಂತಂದ್ರೆ ಹೆಚ್ಚಿನವರು ಆಕಾರ ಇಲ್ಲ, ದೇವರಿದ್ದಾನೆ ಅವನಿಗೆ ಆಕಾರ ಇಲ್ಲ. ಯಾಕೆ ಇರಬಾರ್ದು ಆಕಾರ? ಈಗ ನಂಗೆ ಆಕಾರ ಉಂಟಂತೆ, ನನ್ನ ತಂದೆಗೆ ಆಕಾರ ಉಂಟು, ತಂದೆಗೆ ಆಕಾರ ಉಂಟು. ನನ್ನ ತಂದೆ ಈಗ ಹೋಗ್ತಾ ಮೊದಲು ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ಆಕಾರ ಉಂಟು. ಬ್ರಹ್ಮ ಬೋಲೆ ಚತುರ್ಮುಖ, ಈ ಲೋಕದ ಬ್ರಹ್ಮ ಚತುರ್ಮುಖ, 4 ತಲೆ ಬ್ರಹ್ಮ, ಅವನಿಗೆ 4 ಮುಖ ಉಂಟು, ಆಕಾರ ಉಂಟು. ಬ್ರಹ್ಮನ ಸೃಷ್ಟಿ ಮಾಡಿದ ಕೃಷ್ಣನಿಗೆ ಯಾಕೆ ಆಕಾರ ಇಲ್ಲ? ನಾವು ನೋಡಿ ಕೆಲವು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಆದ್ರೆ ನಮ್ಮ ಈ ಬಿಡುವುದಿಲ್ಲ ಒಳಗೆ, ಅದು ಬೇಡ ಅಂತ ಆಗ್ತದೆ. ಯಾಕೆ ಬೇಡ ಆಗ್ತದೆ ಅಂದ್ರೆ ನಮ್ಮ ಸಾಧನೆ ಸರಿ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಯಾರು 6 ತಿಂಗಳು ಅಂದ್ರೆ ಕರೆಕ್ಟ್ ಆಗಿ ಸಾಧನೆ ಮಾಡ್ತಾನೆ, 2 ಗಂಟೆ ಜಪ, ಮತ್ತೆ 2 ಗಂಟೆ ಓದುವಂಥದ್ದು, 1 ಗಂಟೆ ಸಂಕೀರ್ತನ, ಮತ್ತೆ 3 ಗಂಟೆ ಸೇವಾ. ಇದು ನಮ್ಗೆ ಇನಿಷಿಯಲ್ ಸ್ಕ್ರೀನಿಂಗ್ ಇತ್ತು. 8 ಗಂಟೆ ನಾವು ಮಾಡಿದ ಕೂಡಲೇ ಇಮಿಡಿಯೇಟ್ 6 ತಿಂಗಳಲ್ಲಿ ಭಗವಾನ್ ದೇವತಾ ಮರುಷ ಅವನಿಗೆ ಆಕಾರ ಉಂಟದ,
ಅಲ್ಲ, ನಮ್ಗೆ ಸ್ಟಾರ್ಟಿಂಗ್ ಗೊತ್ತಾಗ್ತದೆ ಬೇರೆ ವಿಷಯ, ಸೇವೆಯಲ್ಲಿ ತೊಡಗುವಾಗ ಅದು ಕೂಡ ಫುಲ್ ಕಂಪ್ಲೀಟ್ ಎಲ್ಲ ತರ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಈ ಇಸ್ಕಾನ್ ಅಲ್ಲಿ ಯಾರದು ಹೊಸಬ್ರು ಬ್ರಹ್ಮಚಾರಿ ಬರುವಾಗ ಅವನಿಗೆ 6 ತಿಂಗಳ ಟ್ರೈನಿಂಗ್. 6 ತಿಂಗಳಲ್ಲಿ ನಾವು ಅವನನ್ನು ಕರೆಕ್ಟ್ ಚಂದ ಮಾಡ್ತೇವೆ. ಫುಲ್ ಅವನಿಗೆ ಒಂದು ಶೇಪ್ ಕೊಡ್ತೇವೆ. ಶೇಪ್ ಕೊಡ್ತೇವೆ ಅಂದ್ರೆ ನಮ್ದು ಈ ಪ್ರೊಸೆಸ್ ಅಷ್ಟು ಆಗಿ ಉಂಟು. ಪ್ರಭು ಹೇಳ್ತಾರೆ, ಒಂದು ಕಬ್ಬಿಣವನ್ನು ಬೆಂಕಿಗೆ ಹಾಕಿದ್ರೆ ನೋ ಮೋರ್ ಕಬ್ಬಿಣ ಇಲ್ಲ, ಮತ್ತೆ ಅದು ಬೆಂಕಿಯ ರೂಪ ತಾಳ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಅವ 8 ಗಂಟೆ ಪ್ರಭುಪಾದ ಹೇಳಿದನ್ನು ಮಾಡಿದ್ರೆ, ಪ್ರಭುಪಾದ ಹೇಳ್ತಾರೆ 6 ತಿಂಗಳಲ್ಲಿ ಅವೊಂದು ಒಳ್ಳೆ ಶೇಪ್ ಆಗಿ ಅವ ಭಕ್ತನಾಗಿ ಪರಿವರ್ತನೆ ಮಾಡ್ತಾನೆ. ಕೇವಲ 6 ತಿಂಗಳು, ಜಾಸ್ತಿ ಬೇಡ, 6 ತಿಂಗಳು, 6 ಮಂತ್. ಆದ್ರೆ ನಾವು 8 ಗಂಟೆ ಅಪ್ಲೈ ಮಾಡಬೇಕು. ನಿಮ್ಗೂ ಕೂಡ ಆಗ್ತದೆ. 2 ಗಂಟೆ ಜಪ, 1 ಗಂಟೆ ಮನೇಲಿ ಎಲ್ಲರೂ ಸೇರಿ ಕೀರ್ತನ ಮಾಡಿ 2 ಗಂಟೆ ಓದಿ, ಮತ್ತೆ ಸೇವೆ ನಿಮ್ಗೆ 3 ಗಂಟೆ ಪ್ರಾಕ್ಟಿಕಲ್ ಆಗಿ ಆಗುದಿಲ್ಲ, ಆದ್ರೆ ಬೇರೆ ರೀತಿಯಲ್ಲಿ ಸೇವೆ ಉಂಟು, ಅದನ್ನ ಸೇವೆ ಕೂಡ ಮಾಡ್ಬೋದು. ಈಗ ನೋಡಿ, ಅವ್ರು ಸರಿತಾ ಮಾತಾಜಿ ಮಾಡ್ತಾ ಇದ್ದಾರೆ ಸೇವೆ ಅಂದ್ರೆ ಈಗ ಎಂತದ್ದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡುವಂಥದ್ದು, ಈ ಇದಕ್ಕೆಲ್ಲ ಅದು ಕೂಡ ಸೇವೆ. ಈಗ ಇವರು ಶಿಲ್ಪ ಮಾತಾಜಿ ಕೂಡ ಅಡ್ಮಿನ್ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಸೇವೆ ಅಂದ್ರೆ ಬೇರೆ ಬೇರೆ ಸೇವೆ ಉಂಟು. ಅದು ನಾವು ಎಂತಂದ್ರೆ ಅದಕ್ಕೆ ನಮಗೆ ಸೇವೆ ಬೇಕಂತಿದ್ರೆ ಕೃಷ್ಣ ಗ್ರಾಂಡ್ ಮಾಡ್ತಾನೆ. ಆದ್ರೆ ಈ 8 ಗಂಟೆ ನಾವು ಮಾಡಿದ್ರೆ 6 ತಿಂಗಳಲ್ಲಿ ನೀವು ಭಕ್ತರಾಗಿ ಹೊರಗೆ. ಪ್ರಭುಪಾದ ಹೇಳಿದ್ದಾರೆ, ಐ ವಿಲ್ ಚಾಲೆಂಜ್ ವಿತ್ 6 ಮಂತ್ಸ್ ಯು ವಿಲ್ ಬಿಕಮ್ ಡಿವೋಟಿ. ಯಾಕಂದ್ರೆ ಪ್ರಭುಪಾದ ಖಾಲಿ ಹೇಳುದಲ್ಲ, ಅವ್ರಿಗೆ ಗೊತ್ತುಂಟು ಅದ್ರಲ್ಲಿ ಪ್ರೊಸೆಸ್ ಅಲ್ಲಿ ಅಷ್ಟು ಪವರ್ ಉಂಟು, ಅದು ಹಾಗೆ ಆಗ್ತದೆ. ಹಾಗಾಗಿ ಇಲ್ಲಿ ನಾನು ಹೇಳಿದಂತೆ ಅಂತಂದ್ರೆ, ಮಹಾವಿಷ್ಣು, ಕಾರಣದಕ್ಷ ವಿಷ್ಣು, ಅವನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗ್ಬೇಕಿದ್ರೆ ನೀವು ಎಣಿಸಿ ಕೃಷ್ಣ ಎಷ್ಟು ಸ್ಟ್ರಾಂಗ್ ಅಂತ. ಯಾಕೆಂದ್ರೆ ಅಲ್ಲಿ ಒಂದು 6 ಅಂದ್ರೆ ಕೃಷ್ಣ ಆದ್ಮೇಲೆ ಬಲರಾಮ್ ಸಂಕರ್ಷಣ, ನಾರಾಯಣದಿಂದ 2ನೇ ಸಂಕರ್ಷಣ, ಮತ್ತೆ ಬರುವಂತದ್ದು ಈ ಮಹಾವಿಷ್ಣು. ಹಾಗಾಗಿ ಅಲ್ಲಿ 5 ಗ್ಯಾಪ್ ಉಂಟು. ನೀವು ಎಣಿಸಿ, ತುಂಬಾ ಅಂದ್ರೆ ಆದ್ರೆ ಕೃಷ್ಣ ಅಂತಂದ್ರೆ ಕೃಷ್ಣ ಟೋಟಲಿ ಬಿಸಿ. ಎಲ್ಲಿ? ಗೋಲೋಕದಲ್ಲಿ ಗೋಪಿಗರೊಟ್ಟಿಗೆ ಕುಣಿಯುವುದರಲ್ಲಿ, ಅವನ ಗೋಪಾಲ ಬಾಲಕನೊಟ್ಟಿಗೆ ಆಡುವುದರಲ್ಲಿ, ಯಶೋದೆಯೊಟ್ಟಿಗೆ ಪ್ರೀತಿಯಲ್ಲಿ, ನಂದನ ಪ್ರೀತಿಯಲ್ಲಿ, ಇದರಲ್ಲಿ ಟೋಟಲಿ ಬ್ರೀಸಿ ಕೃಷ್ಣನಿಗೆ ಇದೆಲ್ಲ ಅಂದ್ರೆ ಬ್ರಹ್ಮಾಂಡ ಇದೆಲ್ಲ ಅದಕ್ಕೆ ಅವ ಜವಾಬ್ದಾರಿ ಕೊಟ್ಟದ್ದು. ಅವನಿಗೆ ಇದು ಬೇಡ, ಅವ ಟೋಟಲಿ ಉನ್ನತ ಮಟ್ಟದ ಈ ರಸದಲ್ಲಿ ಇದ್ದಾನೆ. ಹಾಗೆ ಇದನ್ನ ನಾವು ಅರ್ಥ ಮಾಡ್ಬೇಕು. ಇದನ್ನ ಅರ್ಥ ಮಾಡ್ಲಿಕ್ಕೆ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದ್ರೆ ನಮ್ಗೆ ತಿಳಿತದೆ, ಇಲ್ಲ ನಮ್ಗೆ ಈ ಡೌಟ್ಸ್ ಎಲ್ಲ ಒಳಗೆ ಇರ್ತದೆ. ಅಂದ್ರೆ ಅದೇ ಇನಿಷಿಯಲ್ ಬರ್ಬೇಕಂದ್ರೆ ಡೌಟ್ಸ್ ಬಂದಲ್ಲಿ ನಾವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇನಿಷಿಯಲಿ ಬರಬೇಕು. ಓಕೆ, ಬ್ರಹ್ಮಾಂಡದ ಎಲ್ಲ ಗ್ರಹ ವಿಭಾಗಗಳು ಪುರುಷನ ವ್ಯಾಪಕ ಶರೀರದಲ್ಲಿ ಇವೆ ಎಂದು ನಂಬಲಾಗಿದೆ. ಆದ್ರೆ ಸೃಷ್ಟಿಯಾಗಿರುವ ಭೌತಿಕ ಮೂಲಾಂಶಗಳಿಂದ ಭಗವಂತನು ಅಬಾಧಿತನಾಗಿದೆ. ಅಂದ್ರೆ ಅವನಿಗೆ ಈ ಭೌತಿಕ ಮೂಲಾಂಶದಿಂದ ಟೋಟಲ್ ಸಪ್ರೇಟ್. ಯಾಕೆ ಅಂದ್ರೆ ಅವ ಬೇರೆಯವರಿಗೆ ಕೊಟ್ಟಿದ್ದಾನೆ ಜವಾಬ್ದಾರಿ, ಅವ ಇದಕ್ಕೆ ಬರುವುದಿಲ್ಲ. ಆತನ ಶರೀರವು ಶಾಶ್ವತವಾಗಿ ಆಧ್ಯಾತ್ಮ ಅತ್ಯುಕೃಷ್ಟದಲ್ಲಿ ನೆಲೆಯಲ್ಲಿದೆ. ಶರೀರವು ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಆಧ್ಯಾತ್ಮ ಇದರಲ್ಲಿ ಇದೆ, ಉನ್ನತ ಮಟ್ಟದಲ್ಲಿ. ಎಸ್, ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ. ಈ ಭಾವಾರ್ಥ ತುಂಬಾ ಮುಖ್ಯ. ಯಾಕೆಂದ್ರೆ ಇಲ್ಲಿ ಈ ಮಾಯವಾದಿಗೆ, ನಿರಾಕಾರವಾದಿಗಳಿಗೆ ಟೈಟ್ ಸ್ಲ್ಯಾಪ್ ಉಂಟು ಪ್ರಭುಪಾದ. ಟೈಟ್ ಸ್ಲ್ಯಾಪ್ ಅಂದ್ರೆ ವಿರಾಟ್ ರೂಪ. ನೋಡಿ, ಪರಮ ಸತ್ಯದ ವಿರಾಟ್ ರೂಪ ಅಥವಾ ವಿಶ್ವರೂಪದ ಕಲ್ಪನೆಯು ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಯ ಆರಂಭಿಕ ಹಂತದವರ ಗ್ರಹಿಕೆಗಾಗಿ. ಯಾಕೆಂದ್ರೆ ಪ್ರಭುಪಾದ ಇದು ಲೆಕ್ಚರ್ಸ್ ಅಂತ ಭಗವದ್ಗೀತಾ ಕ್ಲಾಸ್ ಮಾಡಬೇಕಿದ್ರೆ ಪ್ರಭುಪಾದ ಪುಸ್ತಕ ಓದಬೇಕು, ಮತ್ತೆ ಲೆಕ್ಚರ್ಸ್ ಎಲ್ಲ ಓದಬೇಕು. ಹಾಗಾಗಿ ಅದನ್ನೆಲ್ಲ ನಾನು ಓದುವಾಗ 18 ಅಧ್ಯಾಯದಲ್ಲಿ 11ನೇ ಅಧ್ಯಾಯಕ್ಕೆ ಒಂದು ಲೆಕ್ಚರ್ ಕೂಡ ಕೊಡ್ಲಿಲ್ಲ. ಪ್ರಭುಪಾದ ಯಾಕೆ ಕೊಡ್ಲಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ, ಅದು ನಮಗೆಲ್ಲ ವಿಶ್ವರೂಪ ಇಂಪಾರ್ಟೆಂಟ್. ಪ್ರಭುಪಾದ ಕೊಟ್ಟು ಯಾವ್ದು ಇಂಪಾರ್ಟೆಂಟ್ ನಾವು ನೋಡಿ ಅದರಲ್ಲಿ ನಾವು. ಯಾಕೆಂದ್ರೆ ಬುದ್ಧಿವಂತರು, ಪ್ರಭುಪಾದ ಹೇಳ್ತಾರೆ, ಬುದ್ಧಿವಂತರು ಜಸ್ಟ್ ಪ್ರಭುಪಾದ ಇದರಲ್ಲಿ ಅರ್ಥ ಮಾಡ್ಬೇಕು. ಈಗ ನನಗೆ ಅರ್ಥ ಆಯ್ತು ಎಂತಂದ್ರೆ 11ನೇಕ್ಕೆ ಕೊಡ್ಲಿಲ್ಲ ಪ್ರಭುಪಾದ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ಅಷ್ಟೇ. ಇಂಪಾರ್ಟೆಂಟ್ ಆಗಿದ್ರೆ ಕೊಡ್ತಿದ್ರು ಪ್ರಭುಪಾದ. ಎಲ್ಲ ಅಧ್ಯಾಯಕ್ಕೆ ತುಂಬಾ ಶ್ಲೋಕಸ್ ಎಲ್ಲ ಪ್ರಭುಪಾದ ಕ್ಲಾಸ್ ಕೊಟ್ಟಿದ್ದಾರೆ. 11ನೇ ಅಧ್ಯಾಯ ಮುಟ್ಲೇ ಇಲ್ಲ, ಕ್ಲಾಸೇ ಕೊಡ್ಲಿಲ್ಲ ಆ ಒಂದು ಅಧ್ಯಾಯಕ್ಕೆ. ಯಾಕಂದ್ರೆ ಅದು ಮುಖ್ಯ ಅಲ್ಲ. ನೋಡಿ, ಆರಂಭಿಕ ಹಂತದವರಿಗೆ ಗ್ರಹಿಕೆಗಾಗಿ, ವಿಶೇಷವಾಗಿ ಆದೇಶ ಸಾಧನೆ ಆರಂಭಿಕ ಹಂತದವರಿಗೆ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಫಸ್ಟಿಗೆ ಸ್ಟಾರ್ಟಿಂಗ್ ಬರುವವನಿಗೆ ಡೈರೆಕ್ಟ್ ರಾಸಲೀಲೆಗೆ ಕೊಂಡೋದ್ರೆ ಅವೆಂತಾಗ್ತದೆ,
ಅವನಿಗೆ ಆ ಗ್ರಹಣ ಶಕ್ತಿಗಳು. ಹಾಗಾಗಿ ಸ್ವಲ್ಪ ಹೆದರಿಕೆ ಬರಬೇಕಂತ. ಎಸ್, ಈ ವಿರಾಟ್ ರೂಪ, ವಿಶ್ವರೂಪ, ಹಾಗಾಗಿ ಕೆಲವರು ಹೆದರಿಕೆಯಲ್ಲಿ ಬರ್ತಾರೆ, ಗೊತ್ತಾದ. ಹಾಗಾಗಿ ಸ್ಟಾರ್ಟಿಂಗ್ ಅವನಿಗೆ ಅದು ಬೇಕು. ಅದು ಶುದ್ಧ ಭಕ್ತರಿಗೆಲ್ಲ ಈ ವಿರಾಟ್ ರೂಪ ಅವರಿಗೆ ಬೇಡ. ಏಕೆಂದ್ರೆ ಅಂಥವರಿಗೆ ಭಗವಂತನ ಆಧ್ಯಾತ್ಮಿಕ ಸ್ವರೂಪದ ಗ್ರಹಿಕೆ ಕಷ್ಟ ಸಾಧ್ಯ. ಯಾಕೆಂದ್ರೆ ಈಗ ನಾವು ಹೇಳಿದ್ರೆ ಕೃಷ್ಣನಿಗೆ 200 ಫಾರ್ಮ್ ಮತ್ತೆ ತುಂಬಾ ಚಂದ, ಇದು ಗ್ರಹಿಸಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನಕ್ಕೆ ಹೇಳಿದ್ರು ಕೂಡ ನಮಗೆ ಬರೋದಿಲ್ಲ. ಹೌದಾ? ಅದು ಇಲ್ಲವೇನ, ಇರುವುದಿಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಅಡ್ವಾನ್ಸ್ ಆಗಲಿಲ್ಲ. ಹಾಗಾಗಿ ನಂಬಿಕೆ ಕೂಡ ನಮಗೆ ಬರುವುದಿಲ್ಲ. ರೂಪ ಎಂದರೆ ಅವರ ಗ್ರಹಿಕೆಗೆ ಬರುವುದು ಭೌತಿಕ ಜಗತ್ತಿನ ಸೃಷ್ಟವಾಗುವಂತ ರೂಪವೇ. ಈಗ ನೋಡಿ, ಹೆಚ್ಚಿನವರಿಗೆ ರೂಪ ಅಂದ್ರೆ ಇಮಿಡಿಯೇಟ್ ಕೃಷ್ಣನಿಗೆ ನಮ್ಮ ಈ ಭೌತಿಕ ಜಗತ್ತಿನ ರೂಪದ ಅರ್ಥ. ಹೆಚ್ಚಿನವರು ಈಗ ಕೂಡ ಬೆಳಿಗ್ಗೆ ಭಗವದ್ಗೀತೆ ಕ್ಲಾಸಲ್ಲಿ ಕೂಡ ಅವರೆಂತ ಎಣಿಸುದು, ನಮ್ಮಾಗಿ ಅಂತ. ದೇವರು ನಮ್ಮಾಗಿ ಆಗಿನ ಹುಟ್ಟಿದ್ದಾನೆ, ಸತ್ತಿದ್ದಾನೆ. ಅಲ್ಲ ಸರ್, ಕೃಷ್ಣನು ಸಚಿದಾನಂದ ರೂಪ, ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ, ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಆದ್ರಿಂದಲೇ ಆರಂಭದ ಹಂತದಲ್ಲಿ ಅವರಿಗೆ ಪರಮ ತತ್ವದ ವಿರುದ್ಧ ನೆಲೆಯ ಒಂದು ರೂಪಕಲ್ಪನೆ ಅಗತ್ಯವಿದೆ. ಹಾಗಾಗಿ ಆರಂಭದಲ್ಲಿ ಅವರಿಗೆ ಒಂದು ರೂಪಕಲ್ಪನೆ ಇದೆ. ಹಾಗಾದ್ರೆ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಭಗವಂತನ ಶಕ್ತಿ ವಿಸ್ತರಣೆ ರೂಪ ಅವರಿಗೆ ಬೇಕು. ಫಸ್ಟಿಗೆ ಅವರಿಗೆ ಈ ಬ್ರಹ್ಮಜ್ಯೋತಿ ಶಕ್ತಿ ವಿಸ್ತರಣೆ ರೂಪ ಬೇಕು. ಯಾಕಂದ್ರೆ ಒಂದು ರೂಪಕಲ್ಪನೆ ಬೇಕಲ್ಲ. ಇಲ್ಲದ್ರೆ ಅವ್ರು ಎಂತ ಮಾಡ್ತಾರೆ, ನಮ್ಮ ರೂಪವನ್ನು ಕಲ್ಪನೆ ಮಾಡ್ತಾರೆ, ಭೌತಿಕ ರೂಪವನ್ನು. ಹಾಗಾಗಿ ಅದು ಬೇಕಂತ. ಮೊದಲೇ ಹೇಳಿದಂತೆ ನೋಡಿ, ಇದೆಲ್ಲ ಸೆಂಟೆನ್ಸ್ ತುಂಬಾ ಮುಖ್ಯ. ಪ್ರಭುಪಾದ ಅಂದ್ರೆ ಮಗುವಿಗೆ ಹೇಳಿದಾಗ ಹೇಳಿದ್ದಾರೆ. ಮೊದಲೇ ಹೇಳಿದಂತೆ ಭಗವಂತನು ಮಹಾತತ್ವದ ರೂಪದಲ್ಲಿ ತನ್ನ ಶಕ್ತಿಯನ್ನು ಅಭಿವ್ಯಕ್ತಿಸಿದಾನಷ್ಟೇ. ಅಂದ್ರೆ ಮಹಾತತ್ವ ಅಂದ್ರೆ ಟೋಟಲ್ ಡಾರ್ಕ್ನೆಸ್. ಅಲ್ಲಿ ಎಂತ ಮಾಡುವಂಥದ್ದು, ಮಹಾವಿಷ್ಣು ಗ್ಲಾನ್ಸ್ ಮಾಡುವಂಥದ್ದು, ಮತ್ತೆ ಎಲ್ಲ ಸೃಷ್ಟಿಯಾಗುವಂಥದ್ದು. ಎಲ್ಲಾ ಭೌತಿಕ ಮೂಲಾಂಶಗಳಿಂದಲೇ ಈ ಮಹತ್ತತ್ವದ ಆವಿರ್ಭಾವವಾಗಿರುವುದು. ಎಸ್, ಎಲ್ಲ ಭೌತಿಕ ಮೂಲಾಂಶದಿಂದ ಇದು ಆವಿರ್ಭಾವ ಆಗಿರುವುದು. ಭಗವಂತನ ಶಕ್ತಿಯ ವಿಸ್ತರಣೆಯ ಮತ್ತು ಸ್ವತಃ ಭಗವಂತ ಒಂದರದಲ್ಲಿ ಒಂದೇ. ನೋಡಿ, ಕೃಷ್ಣನ ಶಕ್ತಿ ಮತ್ತು ಭಗವಂತ ಒಂದೇ. ಇದಕ್ಕೆ ಎಂತಂದ್ರೆ ಶಕ್ತಿ ಅಂದ್ರೆ ಈಗ ನಮಗೆ ಪ್ರಕೃತಿಯಲ್ಲಿ ಕಾಣ್ತದೆ. ಈಗ ಸೂರ್ಯ ಚಂದ್ರರು ಬೆಳಕಲ್ಲಿ ನಮ್ಗೆ ಕಾಣ್ತದೆ, ಈ ರೀತಿಯಲ್ಲಿ ನಮ್ಗೆ ಕಾಣ್ತದೆ. ಆದ್ರೆ ಎರಡು ಒಂದೇ. ಭಗವಂತ ಶಕ್ತಿ ವಿಸ್ತರಣೆ ಮತ್ತು ಸ್ವತಃ ಭಗವಂತ ಒಂದರಲ್ಲಿ ಒಂದೇ. ಆದರೆ ಅದೇ ಸಮಯದಲ್ಲಿ ಮಹತ್ವದ ತತ್ವವು ಭಗವಂತನಿಂದ ಬೇರೆ ಎಂಬುದನ್ನು ನಾವು ಮರೆಯಬಾರದು. ಅಂದ್ರೆ ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಭೇದ ತತ್ವ, ಸೈಮಲ್ಟೇನಿಯಸ್ ಒನ್ ಆ್ಯಂಡ್ ಡಿಫ್ರೆಂಟ್. ಮತ್ತು ಬೇರೆ ಅಂತೂ ಕೂಡ ಮರೆಯಬಾರದು. ಅದೇ ಆದ ಕಾರಣ ಭಗವಂತನ ವಿಸ್ತಾರಣಾಂಶವು ಮತ್ತು ಸ್ವಯಂ ಭಗವಂತ ಅಭಿನವ್ ಹೌದು, ಭಿನ್ನವ್ ಹೌದು. ವಿಸ್ತಾರಣಾಂಶ ಅಂದ್ರೆ ಉಳಿದದೆಲ್ಲ. ಈಗ ಬಲರಾಮ್, ಸಂಕರ್ಷಣ, ನಾರಾಯಣ, ಎರಡನೇ ಸಂಕರ್ಷಣ, ಮಹಾವಿಷ್ಣುಗಳೆಲ್ಲ ಎಲ್ಲ ವಿಸ್ತಾರಣಾಂಶ. ಅದೇಗೆ ಆದ ಕಾರಣ ಭಗವಂತನ ವಿಸ್ತಾರ ಸ್ವಯಂ ಭಗವಂತ ಅಭಿನವ್ ಹೌದು, ಭಿನ್ನವ್ ಹೌದು. ಒಂದು ರೀತಿಯಲ್ಲಿ ಅಭಿನ್ನ ಮತ್ತೆ ಒಂದು ಹೌದು. ಇದೆಂತ, ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಚೈತನ್ಯ ಕೊಟ್ಟದ್ದು. ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್, ಟೋಟಲ್ ಇನ್ಕನ್ಸೀವಬಲ್. ಇದು ಹೇಗೆ ನಮ್ಗೆ ಅರ್ಥ ಆಗೋದಿಲ್ಲ. ಹೇಗೆ ಅರ್ಥ ಆಗೋದಿಲ್ಲ ಅಂದ್ರೆ, ಈಗ ಈ ಗೋಡೆಯಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಅಣುವಣುವಲ್ಲಿ ಇದ್ದಾನೆ, ಆದ್ರೆ ನಮ್ಗೆ ಕಾಣೋದಿಲ್ಲ ಕೃಷ್ಣ ಇದ್ದಾನೆ. ಒಂದು ಅರ್ಥದಲ್ಲಿ ಕೃಷ್ಣ ಇಲ್ಲ, ನಮಗೆ ಕಾಣೋದಿಲ್ಲ. ಒಂದು ಅರ್ಥದಲ್ಲಿ ಇರ್ತಾನೆ, ಶುದ್ಧ ಭಕ್ತಿಗೆ ಕಾಣ್ತಾನೆ. ಅದು ಹೇಗೆ ಅಂದ್ರೆ ಅದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ, ಟೋಟಲ್ ಇನ್ಕನ್ಸೀವಬಲ್. ನಮ್ಗೆ ಅದು ಅರ್ಥ ಆಗೋದಿಲ್ಲ. ಅದೇ ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ 100% ನಾವು ಡ್ಯೂಟಿ ಆದ್ರೆ ಆಗ ನಮ್ಗೆ ಇದು ಕಾಣ್ಬೋದು. ಸ್ವಯಂ ಭಗವಂತ ನಿರಾಕಾರವಾದಿಗೆ ವಿರಾಟ್ ರೂಪದ ಕಲ್ಪನೆಯು ಭಗವಂತನ ಸಹಜ ರೂಪದಿಂದ ಅಭಿನ್ನವಾದದ್ದು. ನಿರಾಕಾರವಾದಿಗೆ ವಿರಾಟ್ ರೂಪದ ಕಲ್ಪನೆಯು ಭಗವಂತನ ಸಹಜ ರೂಪದಿಂದ ಅಭಿನ್ನವಾದ. ಅವ್ರು ಒಪ್ಪಿಕೊಳ್ಳುವುದಿಲ್ಲ ಭಗವಂತನ ಸಹಜ ರೂಪ. ನಿರಾಕಾರವಾದಿಗಳು ಅವರಿಗೆ ವಿರಾಟ್ ರೂಪ ಮಾತ್ರ. ಮಹಾತತ್ವದ ಸೃಷ್ಟಿಗೆ ಮೊದಲು ಭಗವಂತನ ಶಾಶ್ವತ ರೂಪವಿತ್ತು. ನೋಡಿ, ಮಹಾತತ್ವ ಯಾವಾಗ ಮಾಡುವಂತದ್ದು? ಕೃಷ್ಣ ಈ ಮಹಾವಿಷ್ಣುವನ್ನು ಈ ಎರಡನೇ ಸಂಕರ್ಷಣ ಅಂದ ಮಹಾವಿಷ್ಣು ಬಂದ ಮೇಲೆ ಮಹಾತತ್ವ ಆಗುವಂಥದ್ದು. ಹಾಗಾಗಿ ಮಹಾತತ್ವದ ಸೃಷ್ಟಿಗೆ ಮೊದಲೇ ಭಗವಂತ ಶಾಶ್ವತ ರೂಪವಿತ್ತು, ಕೃಷ್ಣನ ರೂಪವಿತ್ತು. ಇದು ನಾವು ತಿಳಿಬೇಕು. ಭಗವಂತನ ಶುದ್ಧ ರೂಪವು ಆಧ್ಯಾತ್ಮದ ಉತ್ಕೃಷ್ಟ ನೆಲೆಯಲ್ಲಿ ಸ್ಥಿತವಾಗಿದೆ. ಅದು ತುಂಬಾ ಹೈಯೆಸ್ಟ್ ಅಂತೆ.
ಶುದ್ಧ ರೂಪ ಅಂದ್ರೆ ಟಾಪ್ ಮೋಸ್ಟ್ ಟ್ರಾನ್ಸೆಂಡೆಂಟಲ್ ದಿವ್ಯವಾದದ್ದು ಉತ್ಕೃಷ್ಟ. ನೋಡಿ ಪ್ರಭುಪಾದ ಎಂತ ವರ್ಡ್ ಕೊಟ್ಟಿದ್ದಾರೆ, ಭಗವಂತನ ಶುದ್ಧ ರೂಪ ಅಂದ್ರೆ ಕೃಷ್ಣನಿಗೆ ಶುದ್ಧ ರೂಪ ಉಂಟು, ಅದು ಆಧ್ಯಾತ್ಮ ಉತ್ಕೃಷ್ಟದ ನೆಲೆಯಲ್ಲಿ ಸ್ಥಿತವಾದದ್ದು, ಭೌತಿಕ ಪ್ರಕೃತಿಯ ಗುಣಗಳಿಗೆ ಅತೀತವೆಂಬುದಾಗಿ ಈ ಶ್ಲೋಕದಲ್ಲಿ ಒತ್ತಿ ಹೇಳಲಾಗಿದೆ. ಭಗವಂತನ ಈ ದಿವ್ಯ ಸ್ವರೂಪವು ಅವನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾಗುವಂತಹದು. ಅದು ಕೃಷ್ಣನ ಒಳಗಿನ ಅಂತರಂಗ ಶಕ್ತಿ, ಇಂಟರ್ನಲ್ ಪೊಟೆನ್ಷಿಯಲ್ ವ್ಯಕ್ತವಾಗುವಂಥದ್ದು. ಆತನ ನಾನಾ ಅವತಾರಗಳ ನಾನಾ ಬಗೆಯ ರೂಪರಚನೆಗಳು ಎಲ್ಲ ರೀತಿಯಲ್ಲೂ ಅಲೌಕಿಕವಾಗಿವೆ. ಎಲ್ಲವೂ ಅಲೌಕಿಕ. ಅಲೌಕಿಕ ಅಂದ್ರೆ ಈ ಲೌಕಿಕ ಈ ಲೋಕದಲ್ಲ, ಟೋಟಲ್ ಅದು ಆಧ್ಯಾತ್ಮ. ಅವು ಮಹತ್ತತ್ವದ ಯಾವುದೇ ಸಂಪರ್ಕವನ್ನು ಹೊಂದಿಲ್ಲ. ನೋಡಿ, ಮಹತ್ತತ್ವದ ಯಾವುದೇ ಸಂಪರ್ಕ ಹೊಂದಿಲ್ಲ. ಇದನ್ನು ನಾವು ತಿಳ್ಕೊಳ್ಳಿ. ಯಾಕಂದ್ರೆ ಕೃಷ್ಣನಿಂದ ಬರುವಂತದ್ದು ಬಲರಾಮ್, ಮತ್ತೆ ನಿಮ್ಗೆ ಯಾಕೆ ಹೇಳ್ತಿದ್ದ ಅಂದ್ರೆ ನಿಮ್ಗೆ ಅದು ತಿಳಿದಂತ. ಕೃಷ್ಣನ ಬರುವಂತ ಬಲರಾಮಿಂದ ಮತ್ತೆ ಸಂಕರ್ಷಣ ನಾರಾಯಣ ಎರಡನೇ ಸಂಕರ್ಷಣ ಬರುವಂತದ್ದು ಮಹಾವಿಷ್ಣು. ಮತ್ತೆ ಮಹಾವಿಷ್ಣು ಮಹಾತತ್ವದ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು. ಹಾಗಾಗಿ ಮಹಾತತ್ವಕ್ಕೆ ಮತ್ತೆ ಕೃಷ್ಣನಿಗೆ ಯಾವುದೇ ಸಂಪರ್ಕವಿಲ್ಲ, ಅದು ಮಹಾವಿಷ್ಣುವಿಂದ ಸಂಪರ್ಕ ಆಗುವಂತ. ಹಾಗೆ ನಾವು ತಿಳಿಬೇಕು. ಎಸ್, ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವಂದಕಿ ಜೈ ನಾಮ ಚಾಕ್ಷರ ಚಾಕುರ್ ಜೈ.